ಸಾಲು ಸಾಲಾಗಿ ಬರ್ತಾ ಇರೋ ವಾಹನಗಳು, ಅವುಗಳ ಮುಂದೆ ಸೈರನ್ ಮಾಡಿಕೊಂಡು ಹೋಗುತ್ತಿರೋ ಆಂಬ್ಯುಲೆನ್ಸ್, ಇಲ್ಲೇನೂ ನಡೀತಾ ಇದೆ ಕೇಳುವ ಕುತೂಹಲ ನಿಮ್ಗೂ ಇದೆ ಅಲ್ವಾ? ಹೇಳ್ತೀವಿ ಕೇಳಿ. ನಿನ್ನೆ ಬೆಳಗ್ಗಿನ ಜಾವ ಕಡಬ ತಾಲೂಕಿನ ನೆಲ್ಯಾಡಿಯ ಜನರಿಗೆ ಶಾಕಿಂಗ್ ಸುದ್ದಿಯೊಂದು ಕಾದಿತ್ತು. ನೆಲ್ಯಾಡಿಯ ಜನರಿಗೆ ತುಂಬಾ ಹತ್ತಿರವಾಗಿದ್ದ ಸಿಐಡಿ ಶಂಕರ್ ಅವರು ನಿನ್ನೆ ತಮ್ಮ ಬದುಕಿನ ಪಯಣ ಮುಗಿಸಿ ಮರಳಿ ಬಾರದ ಊರಿಗೆ ಪಯಣ ಬೆಳೆಸಿದ್ರು. ಸಿಐಡಿ ಶಂಕರ್ ಅಂದ್ರೆ ನೆಲ್ಯಾಡಿಯಲ್ಲಿ ಗೊತ್ತಿಲ್ಲದ ಜನರೇ ಇರಲಿಲ್ಲ. ನೆಲ್ಯಾಡಿಯ ಜನರಿಗೂ ಸಿಐಡಿ ಶಂಕರ್ಗೂ ಅದೇನೋ ಅವಿನಾಭಾವ ಸಂಬಂಧ. ಆದ್ರೆ ಶಂಕರ್ ಮಾತ್ರ ಯಾರಿಗೂ ಹೇಳದೆ ತಮ್ಮ ಬದುಕಿನ ದಿನಗಳಿಗೆ ಪೂರ್ಣ ವಿರಾಮ ನೀಡಿ ಹೊರಟೇ ಬಿಟ್ಟಿದ್ರು. ಇಷ್ಟಕ್ಕೂ ಯಾರು ಈ ಸಿಐಡಿ ಶಂಕರ್? ಒಬ್ರು ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ರಾ ಅಂತ ನೀವು ಕೇಳಿದ್ರೆ ಇದಕ್ಕೆ ಉತ್ತರ ಬರೀ ಮೌನ. ಇಲ್ಲಿ ನೋಡಿ, ಜಾಲಿಯಾಗಿ ಕುಣಿತಾ ಇರೋ ಈ ಹುಡುಗರ ಮಧ್ಯೆ ಸ್ಟೆಪ್ ಹಾಕ್ತಾ ಇರೋ ಈ ವ್ಯಕ್ತಿಯೇ ಸಿಐಡಿ ಶಂಕರ್. ಆಶ್ಚರ್ಯ ಆಯ್ತಲ್ಲ? ಹೌದು ವೀಕ್ಷಕರೇ, ಸಿಐಡಿ ಶಂಕರ್ ಎಂಬ ವ್ಯಕ್ತಿ ನೆಲ್ಯಾಡಿಯಲ್ಲಿ ಭಿಕ್ಷೆ ಬೇಡಿಕೊಂಡು ಜೀವನ ಸಾಗಿಸ್ತಾ ಇದ್ದವರು. ಸುಮಾರು 35 ವರ್ಷಗಳ ಹಿಂದೆ ತನ್ನ ಕಟ್ಟುಮಸ್ತಾದ ದೇಹ, ಆಟಿಟ್ಯೂಡ್, ಕಡಕ್ ಲುಕ್ನಲ್ಲಿ ನೆಲ್ಯಾಡಿಗೆ ಇವರು ಎಂಟ್ರಿ ಕೊಟ್ಟಿದ್ರು. ಆಗ ನೆಲ್ಯಾಡಿಯ ಜನ ಬಹುಶಃ ಯಾರದೋ ಕೊಲೆ ಕೇಸಿನಲ್ಲಿ ತಪ್ಪಿಸಿಕೊಂಡ ಆರೋಪಿಯ ಪತ್ತೆಗಾಗಿ ಪೊಲೀಸ್ ವೇಷ ಬದಲಾಯಿಸಿ ಬಂದಿರಬಹುದು ಅಂತ ಭಾವಿಸಿದ್ರು. ಹೀಗಾಗಿ ನೆಲ್ಯಾಡಿಯ ಜನತೆ ಇವರಲ್ಲಿ ಮಾತನಾಡಲು ಭಯಪಡ್ತಾ ಇದ್ರು. ಆದ್ರೆ ಇವರು ಯಾರ ಜೊತೆಯೂ ಮಾತನಾಡ್ತಾ ಇರಲಿಲ್ಲ. ದಿನ ಕಳೀತಾ ಇದ್ದ ಹಾಗೆ ಇವರು ಹೋಟೆಲ್ನವರು ಕೊಡುವ ಆಹಾರ, ಪಂಚಾಯತ್ನಿಂದ ಬರುವ ನೀರು ಕುಡಿದು ಅಂಗಡಿಗಳ ವರಾಂಡಗಳಲ್ಲಿ ಮಲಗಿ ಹಾಯಾಗಿರೋದಕ್ಕೆ ಶುರು ಮಾಡಿದ್ರು. 35 ವರ್ಷ ನೆಲ್ಯಾಡಿಯಲ್ಲಿ ವಾಸವಿದ್ರು. ಇಲ್ಲಿಯ ತನಕ ಯಾರಿಗೂ ತೊಂದರೆ ಕೊಡದೆ ತಮ್ಮ ಪಾಡಿಗೆ ಬದುಕಿನ ದಿನಗಳನ್ನ ಕಳೀತಾ ಇದ್ರು. ಆದ್ರೆ ಈ ವ್ಯಕ್ತಿಯ ಹೆಸರು, ಊರು, ಕೇರಿ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ನವರಂತೆ ಇರುವ ಇವರ ಮೈಕಟ್ಟು ನೋಡಿಯೇ ಎಲ್ಲರೂ ಸಿಐಡಿ ಶಂಕರ್ ಎಂದು ಕರೆಯೋಕೆ ಶುರು ಮಾಡಿದ್ರು. ಶಂಕರ್ ಯಾನೆ ಸಿಐಡಿ ಶಂಕರ್ ಅಥವಾ ಅಬ್ರಹಾಂ ಮತ್ತು ದೈತ್ಯಾಕಾರ ಮತ್ತು ಸದೃಢ ವ್ಯಕ್ತಿತ್ವ ಇರುವ ಕಾರಣ ಪೊಲೀಸ್ ಸಿಬ್ಬಂದಿಗಳಿಂದ ಬಾಹುಬಲಿ ಎಂಬ ಹಲವು ನಾಮಗಳಿಂದ ಕರೆಯಿಸಿಕೊಳ್ಳುತ್ತಿದ್ದ ನಮ್ಮ ಪ್ರೀತಿ ಪಾತ್ರರಾಗಿದ್ದ ಸುಮಾರು 30ರಿಂದ 35 ವರ್ಷಗಳ ಹಿಂದೆ ನೆಲ್ಯಾಡಿಗೆ ಆಗಮಿಸಿ ತನಗೆ ಅವಶ್ಯಕತೆ ಇರುವ ವಸ್ತುಗಳು ಬೇಕಾದಾಗ ಸಮೀಪದ ಅಂಗಡಿಗೆ ತೆರಳಿ ತನ್ನಲ್ಲಿರುವ ಹಣವನ್ನು ಅವರಿಗೆ ನೀಡಿ ಕೈ ಸನ್ನೆಯ ಮೂಲಕ ನನಗೆ ಬೇಕಾದ ವಸ್ತುವನ್ನು ಪಡೆದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಿದ್ದ. ಸುಮಾರು 27 ವರ್ಷಗಳ ಹಿಂದೆ ನೆಲ್ಯಾಡಿಯಲ್ಲಿ ನಡೆದ ಒಂದು ಕೊಲೆ ಪ್ರಕರಣದ ರಹಸ್ಯವನ್ನು ಭೇದಿಸಲು ಸಿಐಡಿಯವರು ಮಾರುವೇಷದಲ್ಲಿ ಬಂದಿದ್ದಾರೆ ಎಂಬ ವದಂತಿಯಿಂದ ಈತನಿಗೆ ಸಿಐಡಿ ಶಂಕರ್ ಎಂಬ ಹೆಸರು ಬಂತು. ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಕೆಲವು ಶಬ್ದಗಳನ್ನು ಈತನು ನಮ್ಮ ನೆಲ್ಯಾಡಿಯ ಜನತೆಗೆ ಹೆಚ್ಚು ಹತ್ತಿರವಾಗಲು ಕಾರಣ ಎಂದರೆ ಈತ ನಿರುಪದ್ರವಿ. ಇದುವರೆಗೂ ಕೇವಲ 30ರಿಂದ 35 ವರ್ಷದಲ್ಲಿ ನೆಲ್ಯಾಡಿಯ ಜನತೆಗೆ ಕಿಂಚಿತ್ತೂ ನೋವನ್ನು ಮಾಡದೆ ತನ್ನ ಪಾಡಿಗೆ ತಾನು ಇದ್ದುಕೊಂಡು ತನಗೆ ಬೇಕಾದ ವಸ್ತುಗಳನ್ನು ಪಡೆದು ಕೇವಲ ನಿಗದಿತ ಅಂಗಡಿಗೆ ತೆರಳಿ ಕೆಲವು ಕಡೆ ಹಣವನ್ನು ನೀಡಿ ಕೆಲವು ಕಡೆ ಹಣವನ್ನು ಪಡೆದು ಈತ ವಸ್ತುಗಳನ್ನು ಕೆಲವು ಅಂದರೆ 1 ತಿಂಗಳು 1.5-2 ತಿಂಗಳಿನಿಂದ ಈ ಶಂಕರಿಗೆ ಏನೋ ಮೈಯಲ್ಲಿ ಹುಷಾರಿಲ್ಲದ ಕಾರಣ ನೆಲ್ಯಾಡಿಯಲ್ಲಿ ನಡೀತಾ ಹೋಗುತ್ತಿದ್ದ ಇವ
100 ಮೀಟರ್ ನಡೆದು 50 ಮೀಟರ್ ನಡೆದು ಅಲ್ಲಲ್ಲಿ ಕೂತುಕೊಂಡಾಗ ನೆಲ್ಯಾಡಿ ಜನತೆಗೆ ಇವನಿಗೆ ಏನೋ ಹುಷಾರಿಲ್ಲ ಎಂಬ ಸಂಶಯ ಬಂದು ಈತನನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಾವೆಲ್ಲರೂ ಸೇರಿಸಿ ಇವನಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಇವನ ಕೋವಿಡ್ ಟೆಸ್ಟ್ ಮಾಡಿದಾಗ ಯಾವುದೇ ರೋಗ ಲಕ್ಷಣಗಳು ಕಂಡುಬರದೆ ಅದ ನಂತರ ನೆಲ್ಯಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈತನಿಗೆ ಔಷಧಿಯನ್ನು ನೀಡಿ ತಕ್ಕ ಮಟ್ಟಿಗೆ ಈತ ಚೇತರಿಸಿಕೊಂಡಿದ್ದ. ತದನಂತರ ನೆಲ್ಯಾಡಿಯಲ್ಲಿ ಕೆಲವು ದಿನಗಳ ನಂತರ ಇದ್ದು ಈತನಿಗೆ ಮತ್ತೆ ಅನಾರೋಗ್ಯ ಕಾಡಿದ ಕಾರಣ ಈತನನ್ನು ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ 8 ದಿವಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ನಿನ್ನೆ ಇವರು ನಿಧನರಾದರು. ನೆಲ್ಯಾಡಿಯ ಜನತೆಯ ಪ್ರೀತಿಗೆ ಪಾತ್ರವಾಗಿದ್ದ ಸಿಐಡಿ ಶಂಕರ್ ನಿನ್ನೆ ದೇವರ ಪಾದ ಸೇರಿರೋದಕ್ಕೆ ನೆಲ್ಯಾಡಿಯಲ್ಲಿ ಹಲವಾರು ಜನ ಕಂಬನಿ ಮಿಡಿದಿದ್ದಾರೆ. ಅಲ್ಪಕಾಲದ ಅಸೌಖ್ಯದಿಂದ ಹಸುನೀಗಿದ ಸುದ್ದಿ ಕೇಳುತ್ತಿದ್ದಂತೆ ಶಂಕರ್ ಅವರ ಮೃತದೇಹವನ್ನ ಸ್ವೀಕರಿಸಲು ನೆಲ್ಯಾಡಿಯ ಎಲ್ಲಾ ಸಮುದಾಯದವರು ಒಂದಾಗಿ ನಿಂತಿದ್ರು. ನೆಲ್ಯಾಡಿಯ ಗಾಂಧಿ ಮೈದಾನದಿಂದ ರುದ್ರಭೂಮಿಯವರೆಗೆ ನಡೆದ ಶಂಕರರ ಅಂತಿಮ ಯಾತ್ರೆಯಲ್ಲಿ 200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಆ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಲೋಕೇಶ್ ಬಾಣಜಾಲು ಅವರು ಧನ್ಯವಾದ ಹೇಳಿದ್ದಾರೆ. ಆದರೆ ನಿನ್ನೆ ನಮ್ಮ ನೆಚ್ಚಿನ ಶಂಕರ್ ಅಗಲಿದ ಎಂಬ ವಿಷಯ ತಿಳಿದ ಕೂಡಲೇ ಹೆಚ್ಚಿನ ನೆಲ್ಯಾಡಿಯ ಎಲ್ಲ ನಾಗರಿಕ ಬಂಧುಗಳು ಬಂದು ಇವನನ್ನು ನೋಡಲು ನಮ್ಮ ಹೊಸ ಮಜಲಿನ ರುದ್ರಭೂಮಿಯಲ್ಲಿ ಕಾಯ್ತಾ ಇದ್ರು. ಅದೇ ಈ ಶಂಕರ್ ಮತ್ತು ನೆಲ್ಯಾಡಿಯ ಜನತೆಗೆ ಇರುವಂತಹ ಒಂದು ನಂಟಿನ ಸಾಕ್ಷಿ. ನಿನ್ನೆ ಈ ಒಂದು ಮರಣ ವಾರ್ತೆ ತಿಳಿದ ತಕ್ಷಣ ನಾವು ಉಪ್ಪಿನಂಗಡಿ ಹೊರಟಾಣೆಗೆ ಹೋಗಿ ಅಲ್ಲಿ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿ ನಂತರ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಅಲ್ಲಿ ಕಾನೂನು ಪ್ರಕಾರ ಎಲ್ಲ ಕ್ರಮಗಳನ್ನು ಮಾಡಿ ಅದಕ್ಕೆ ಬೇಕಾದಂತಹ ಸಹಕಾರವನ್ನು ನೀಡಿದಂತಹ ನಮ್ಮ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅದೇ ರೀತಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗ, ಅದೇ ರೀತಿ ಇವನ ಶವ ಸಂಸ್ಕಾರಕ್ಕೆ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿದಂಥ ನೆಲ್ಯಾಡಿ ಹೊರಠಾಣೆಯ ಸಿಬ್ಬಂದಿಗಳಿಗೆ, ಅದೇ ರೀತಿ ನಮ್ಮೊಂದಿಗೆ ಬೆಳಿಗ್ಗೆಯಿಂದಲೇ ಇದ್ದು ಪುತ್ತೂರಿಗೆ ತೆರಳಿ ಆತನ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಂತಹ ಪೊಲೀಸ್ ಸಿಬ್ಬಂದಿಯಾದಂತಹ ಸೀತಾರಾಮ್ ಗೌಡ್ರು ಸರ್, ಅದೇ ರೀತಿ ನಾವು ಆಸ್ಪತ್ರೆಗೆ ಕೊಂಡಗಳು ನಮ್ಮೊಂದಿಗೆ ಸಹಕರಿಸಿದಂತಹ ಜಾಫರ್ ಹೊಸಮಜಲು, ಸಿದ್ದಿಕ್ ಶಾಂತಿಬೆಟ್ಟು, ನೌಷದ್ ಮಣ್ಣಗುಂಡಿ ಮತ್ತು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದಂತಹ SDAPIನ ನೆಲ್ಯಾಡಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ, ಅದೇ ರೀತಿ ನಮಗೆ ಶವ ಸಂಸ್ಕಾರ ಮಾಡಲು ಸಹಕಾರ ಮಾಡಿಕೊಟ್ಟಂತಹ ಎಲ್ಲ ಜನತೆಗೂ, ಅದೇ ರೀತಿ ಕೌಕರಾಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ರುದ್ರಭೂಮಿಯಲ್ಲಿ ನಾವು ಈ ಒಂದು ಶವ ಸಂಸ್ಕಾರವನ್ನು ಮಾಡಿದ್ದೇವೆ. ಈ ಒಂದು ಶವ ಸಂಸ್ಕಾರಕ್ಕೆ ರುದ್ರಭೂಮಿಯಲ್ಲಿ ಅನುವು ಮಾಡಿಕೊಟ್ಟಂತಹ ಕೌಕರಾಡಿ ಗ್ರಾಮ ಪಂಚಾಯಿತಿನ ಎಲ್ಲ ಆಡಳಿತ ವರ್ಗಕ್ಕೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬದುಕಿನಲ್ಲಿ ಅನಾಥರಾಗಿದ್ದ ಶಂಕರ್ಗೆ ಅಂತ್ಯಕ್ರಿಯೆಯಲ್ಲಿ ಊರಿನವರೆಲ್ಲ ಒಟ್ಟಾಗಿದ್ದು ವಿಸ್ಮಯ. ಕೊರೋನಾ ಸಂದರ್ಭದಲ್ಲಿ ಊರಿಡೀ ಸುತ್ತಾಡಿದ ಶಂಕರ್ ಅಂತ್ಯಕ್ರಿಯೆಯನ್ನ ಯಾವುದೇ ಭಯವಿಲ್ಲದೆ ನಡೆಸಿದ ನೆಲ್ಯಾಡಿಯ ಜನತೆಯ ಮಾನವೀಯತೆ ಕಳಕಳಿಗೊಂದು ದೊಡ್ಡ ಸಲಾಂ. ಶಿವಭಟ್, ಕಹಳೆ ನ್ಯೂಸ್, ಸುಬ್ರಹ್ಮಣ್ಯ.